ಬಂಟ್ವಾಳ ತಾಲೂಕಿನ ಮಂಚಿ ಪ್ರೌಢಶಾಲೆಯಲ್ಲಿ ಸ್ವಾತಂತ್ರ್ಯಾಚರಣೆಯ ಸಂದರ್ಭದಲ್ಲಿ ಸಾವರ್ಕರ್ಗೆ ಶಾಲಾ ಶಿಕ್ಷಕಿಯಿಂದ ಜೈಕಾರ ಹಾಕಿಸಿದ್ದನ್ನ ಎಸ್ಡಿಪಿಐ ವಿರೋಧ ವ್ಯಕ್ತಪಡಿಸಿ ಶಾಲಾ ಶಿಕ್ಷಕಿಯಿಂದ ಕ್ಷಮೆ ಕೇಳಿಸಿದ್ದನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮುಖಂಡ ಭರತ್ ಕುಂಡಲ್ ತೀವ್ರವಾಗಿ ಖಂಡಿಸಿದ್ದಾರೆ. ವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರ, ಅವರ ಕೊಡುಗೆ ಅಪಾರ. ಅವರಿಗೆ ಜೈಕಾರ ಹಾಕಿದ್ದನ್ನ ಎಸ್ಡಿಪಿಐ ವಿರೋಧಿಸಿ ಖಂಡಿಸಿದ್ದು ನಮ್ಮ ದೌರ್ಬಲ್ಯ. ಇದಕ್ಕೆ ಸಡ್ಡು ನೀಡುವಲ್ಲಿ ನಾವು ತಯಾರಿದ್ದು ಸೆಪ್ಟೆಂಬರ್ 3ರಿಂದ ಮಂಚಿ ಗ್ರಾಮದಿಂದ ಎಲ್ಲಾ ಮನೆಗಳಿಗೆ ವೀರ ಸಾವರ್ಕರ್ ಭಾವಚಿತ್ರ ಪುಸ್ತಕ ನೀಡಿ ಆಂದೋಲನ ಮಾಡಲಿದ್ದು ಪ್ರತಿಭಟನೆಯನ್ನು ಕೂಡ ಮಾಡಲಿದ್ದೇವೆ ಎಂದರು. ಅಲ್ಲದೆ ಸರ್ಕಾರ ವೀರ ಸಾವರ್ಕರ್ ಜೀವನ ಚರಿತ್ರೆಯನ್ನ ಪಠ್ಯ ಪುಸ್ತಕದಲ್ಲಿ ಅಳವಡಿಸುವವರೆಗೂ ನಮ್ಮ ಆಂದೋಲನ ನಡೆಯಲಿದೆ ಎಂದರು. ನೋಡಿ, ನನ್ನ ಒಂದೇ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಈಗ ವೀರ ಸಾವರ್ಕರ್ಗೆ ಜೈ ಅಂತ ಹೇಳಿದ್ದು ತಪ್ಪು. ನಾನು ಆಗಲೇ ಹೇಳಿದ್ದೇನೆ, ನಾನು ಸಾರಿ ಕೇಳಿದ್ದೇನೆ ಅಂತ. ಇಷ್ಟು ಪೋಷಕರಿದ್ದೀರಿ, ತಪ್ಪು ಅಂತ ಕಂಡದ್ದನ್ನು ನೀವು ಇಲ್ಲಿ ಬಂದು ನಮ್ಮ ಹತ್ರ ಹೇಳದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದು ಯಾರು? ನನಗೆ ಆನ್ಸರ್ ಕೊಡಿ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಕೂಡ ಜೈಕಾರವನ್ನು ಹಾಕಿದ್ರು. ಇದನ್ನು ಸ್ಥಳೀಯ ಎಸ್ಟಿಪಿ ಅವರು ಖಂಡಿಸಿ ಆ ಜೈಕಾರ ಕೂಗಿದಂತಹ ಶಿಕ್ಷಕಿಗೆ ಒತ್ತಡವನ್ನು ಏರಿ ಶಿಕ್ಷಕಿಯ ಬಳಿ ಕ್ಷಮೆ ಕೇಳುವ ಹಾಗೆ ಮಾಡಿದ್ದಾರೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಖಂಡಿಸ್ತದೆ. ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಂತಹ ಸಾವರ್ಕರ್, ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಯೌವನವನ್ನು ಕಾರಾಗೃಹದಲ್ಲಿ ಕಠಿಣ ಶಿಕ್ಷೆಯಲ್ಲಿ ಕಳೆದಂತಹ ಸಾವರ್ಕರ್, ಸ್ವಾತಂತ್ರ್ಯಕ್ಕೋಸ್ಕರ 2 ಜೀವಾವಧಿ ಶಿಕ್ಷೆಯನ್ನು ಪಡೆದಂತಹ ಸಾವರ್ಕರ್, ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಹರಿತವಾದ ಮಾತುಗಳೊಂದಿಗೆ ಲೇಖನಿಯೊಂದಿಗೆ ಇಡೀ ಸಮಾಜವನ್ನು ಜಾಗೃತಿಗೊಳಿಸಿದಂತಹ ಸಾವರ್ಕರ್. ಇಂತಹ ಸಾವರ್ಕರ್ಗೆ ಜೈಕಾರ ಕೂಗುವುದನ್ನು ಈ ಎಸ್ಟಿಪಿ ಅವರು, ಈ ಮುಸಲ್ಮಾನ ಮುಖಂಡರು ಖಂಡಿಸ್ತಾರಂತಾದ್ರೆ ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಈ ಸ್ವಾತಂತ್ರ್ಯದ ಭಾರತದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಸಾವರ್ಕರ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು, ಸಾವರ್ಕರ್ ಬಗ್ಗೆ ಜನಜಾಗೃತಿ ಆಗಬೇಕು ಅನ್ನುವ ಉದ್ದೇಶದಿಂದ ಆ ಮಂಚಿ ಗ್ರಾಮದಿಂದಲೇ ಈ ಆಂದೋಲನ ಪ್ರಾರಂಭ ಆಗಬೇಕು. ಅದಕ್ಕೋಸ್ಕರ ಮಂಚಿಯಲ್ಲಿ ನಾಳಿದ್ದು 3 ತಾರೀಕಿಗೆ ಜನಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ಮಂಚಲ್ಲಿರುವಂತಹ ಎಲ್ಲ ಮನೆಗಳಿಗೂ ಕೂಡ ಸಾವರ್ಕರ್ ಭಾವಚಿತ್ರವನ್ನು ಅಂಟಿಸಿ ಸಾವರ್ಕರ್ ಬಗ್ಗೆ, ಸಾವರ್ಕರ್ ಜೀವನ ಚರಿತ್ರೆಯ ಬಗ್ಗೆ ಇರುವಂತಹ ಪುಸ್ತಕವನ್ನು ಕೊಟ್ಟು ಸಾವರ್ಕರ್ ಈ ದೇಶಕ್ಕೋಸ್ಕರ, ಈ ಸ್ವಾತಂತ್ರ್ಯಕ್ಕೋಸ್ಕರ ಯಾವೆಲ್ಲ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ಅರಿವನ್ನು ಮೂಡಿಸಿ